ಪೋಡಿ ತಯಾರಾಗುತ್ತೆ. ಮಳೆಗಾಲದ ಮ್ಯಾಂಡೇಟ್ರಿ ಒಂದು ರೆಸಿಪಿ ಅಂತಲೂ ಹೇಳ್ಬೋದು. ಎಸ್ ಮೇಡಮ್. ಸೊ ಈಗ ಯಾವುದು ಪೋಡಿ? ಸಿಹಿಗೆಣಸಿನ ಪೋಡಿ. ಸಿಹಿಗೆಣಸಿನ ಪೋಡಿ. ಸೊ ಅದನ್ನು ಬೇಯಿಸಿ ಕೂಡ ತಿಂತಾರಲ್ವಾ? ಬೇಯಿಸಿ ಹಾಗೇನೆ ಕೆಂಡದಲ್ಲಿ ಎಲ್ಲ ಬೇಯಿಸಿ ತಿನ್ನೋದಕ್ಕೂ ಅದು ಕೂಡ ಟೇಸ್ಟ್ ಜಾಸ್ತಿ. ಅದು ಟೇಸ್ಟ್ ಜಾಸ್ತಿ, ಆದ್ರೆ ಇದು ಎಣ್ಣೆಯಲ್ಲಿ ಕರೆದ್ರೆ ಇನ್ನೂ ಜಾಸ್ತಿ ಟೇಸ್ಟ್. ಚಾಗೆ ಎಲ್ಲ ಹಾಗೆ ತಿನ್ನಿ ಸಂಜೆ ಟೀ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿರ್ತದೆ ಅಲ್ವಾ? ಎಸ್, ಸ್ಟಾರ್ಟ್ ಮಾಡುವ. ಒಂದು ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟು, ಓಕೆ, ಸ್ವಲ್ಪ ಕಾರ್ನ್ ಫ್ಲವರ್ ಹಾಕು, ಬಟರ್ ಚೂರು. ಬಟರ್. ಓಕೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಡಿಫರೆಂಟ್ ಆಗಿರಲಿ. ಇದು ಓಂ ಕಾಳು, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿನ ಪುಡಿ, ಸ್ವಲ್ಪ ಖಾರ ಖಾರ ಸಿಹಿ ಚೆನ್ನಾಗಿರುತ್ತೆ. ಹೌದೌದು, ಸ್ವಲ್ಪ ಖಾರ ಇದ್ರೇನೆ ಒಳ್ಳೆಯದಲ್ಲ. ಆವಾಗ ಊಟಕ್ಕೆ ಚೆನ್ನಾಗಿರುತ್ತೆ. ಸಂಜೆಗೆ ಆದರೆ ಅಷ್ಟು ಖಾರ ಬೇಕು ಅಂತ ಇಲ್ಲ ಅಲ್ಲ? ಇಲ್ಲ, ಸ್ವಲ್ಪ ಅದಾಗಿ. ಇಂಗು, ಧನಿಯಾ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಲಾ? ಹಾಕಿ. ಸೊ ನೀವು ಇದನ್ನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಲ್ಲ, ಆವಾಗಲೇ ಮುಳುಗಿಸಿ ಹಾಕೋದಲ್ವಾ? ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ತೀನಿ, ತಡನೇ ಬೇಡ ಅಲ್ಲ? ಹೌದು, ಬಣಲೆಯಲ್ಲಿ ಎಣ್ಣೆ ಇಟ್ಕೊಳ್ಳುವ. ಎಣ್ಣೆ ಹಾಕುವ. ಸೊ ಎಣ್ಣೆ ಬಿಸಿ ಆದ ಕೂಡಲೇ ಬಿಸಿ ಬಿಸಿ ಅಂದರೆ ಸಂಜೆ ಟೈಮ್ಗೆ ಈ ಥರದ್ದೆಲ್ಲ ಕೆಲವು ಸರಿ ಏನಾಗುತ್ತೆ, ಈ ಹಿಟ್ಟು ಕಲಸಿದ್ದು ಜಾಸ್ತಿ ಉಳಿದೋಗುತ್ತೆ. ಆವಾಗ ಇಮಿಡಿಯೇಟ್ ಏನು ಸಿಗೋದು ಅಂತ ಹೇಳಿದರೆ ಆಲೂಗಡ್ಡೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಇಮಿಡಿಯೇಟ್ ಆಲೂಗಡ್ಡೆ ಅದನ್ನೆಲ್ಲ ಸ್ಕ್ರೇಪ್ ಮಾಡೋದು, ಹಾಕೊಳ್ಳೋದು ಎಣ್ಣೆಯಲ್ಲಿ. ಸೊ ಫಸ್ಟೇ ಅದರಲ್ಲಿ ಸ್ವಲ್ಪ ಅದ್ದಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸ್ಟಿಕ್ ಆಗಿರುತ್ತೆ. ಹೌದೌದು. ಸೊ ಇಷ್ಟು ದಪ್ಪ ದಪ್ಪ ಇದು ಪೀಸಸ್ ಬೇಕಾಗುತ್ತಾ ಗೆಣಸಿದ್ದು? ಇನ್ನೂ ತಿನ್ ಸ್ಲೈಸಸ್? ಇದು ಬೇಗ ಬೇಯ್ತದಲ್ಲ, ತುಂಬ ಸ್ಲೈಸ್ ಮಾಡಿದರೆ ಅದು ತೆಳುವಾಗಿರುತ್ತೆ. ಹೌದು. ಸೊ ಅದಕ್ಕೆ ನೀವು ಇದು ಅದರ ಬ್ಯಾಟರ್ ಕೂಡ ಅಷ್ಟು ತಿಕ್ಕಾಗಿ ಮಾಡ್ಕೊಳ್ಳೋದು. ಹೌದು ಹೌದು. ಎಣ್ಣೆಯಲ್ಲಿ ಹಾಕುವ. ಎಣ್ಣೆ ಕಾದಿದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಅವಾಗ ನಿಮಗೆ ಅದು ಕೆಳಗೆ ಇಟ್ಕೊಳ್ಳೋದಿಲ್ಲ, ಕೆಳಗಡೆ ಅಂಟ್ಕೊಳ್ಳೋದಿಲ್ಲ, ಇಲ್ಲಾಂದ್ರೆ ಕೆಳಗೆ ಅಂಟುತ್ತೆ. ಹೌದೌದು. ಈಗ ತೆಗೀರಿ, ಹಾಫ್ ಬಾಯ್ಲ್ ಆದ್ರೆ ಸಾಕಾಗಿಲ್ಲ. ಅರ್ಧ ಬೆಂದರೆ ಅದು ಒಂಥರ ಅಸಿಡಿಟಿಗೆ ಇದಾಗಲ್ವಾ? ಇಲ್ಲ ಇಲ್ಲ ಇಲ್ಲ, ಏನಾಗಲ್ಲ. ಹಿಂಗೆ ಹಾಕಿರ್ತೇವಲ್ಲ. ಬೆಂದಿದೆ, ಸಾಕಾ? ಸಾಕು. ಬಿಸಿ ಬಿಸಿಯಾದ ಸಿಹಿಗೆಣಸಿನ ಪೋಡಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ಥರ ಒಬ್ರೊಬ್ರಿಗೆ ಈ ಥರ ಫುಲ್ ಪ್ಲೇಟ್ ಹಾಕ್ಕೊಟ್ರಂತೂ ಸೈಡ್ಗೆ ಜೊತೆಗೆ ಒಂದು ದೊಡ್ಡ ಮಗ್ ಟೀ ಇರಬೇಕು. ಹೌದು, ಸಂಜೆ ಹೊತ್ತಿಗೆ. ಎಸ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂತಹ ಸಿಹಿ ಗೆಣಸಿನ ಪೋಡಿ ತಯಾರು. ಮಧ್ಯಾಹ್ನದ ಊಟಕ್ಕೂ ಸೈ, ಸಂಜೆ ಟೀ ಟೈಮ್ಗೂ ಕೂಡ ಇದು ಸೈ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಸಿಹಿ ಗೆಣಸಿನ ಪುಡಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟಿಗೆ 2ರಿಂದ 3 ಚಮಚದಷ್ಟು ಕಾರ್ನ್ಫ್ಲೋರ್, 1 ಚಮಚ ಬೆಣ್ಣೆ, ಅರ್ಧ ಚಮಚದಷ್ಟು ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಹಿಂಗು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ದಪ್ಪನೆ ಕಲಸಿಕೊಳ್ಳಿ. ನಂತರ ದುಂಡನೆ ತುಂಡು ಮಾಡಿದ ಸಿಹಿ ಗೆಣಸನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿಹಿ ಗೆಣಸಿನ ಪೋಡಿ ರೆಡಿ. ಎಸ್ ಮೇಡಮ್, ಸೊ ಪಲ್ಯ ಆ್ಯಂಡ್ ಪೋಡಿ ರೆಡಿ. ಸೊ ನನಗಿದು ಫಸ್ಟ್ ಟೇಸ್ಟ್ ನೋಡುವ ಅಂತ, ಯಾಕೆ ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಬ್ಬಸಿಗೆ ಸೊಪ್ಪಿದ್ದು ಪಲ್ಯ ತಗೊಳ್ಳಿ ಮೇಡಮ್. ಚೆನ್ನಾಗಿದೆ ಆ್ಯಕ್ಚುಲಿ. ಸಬ್ಬಸಿಗೆ ಸೊಪ್ಪು ಅದರದ್ದೊಂದು ಅರೋಮಾ ಆ್ಯಂಡ್ ಟೇಸ್ಟ್ ಡಿಫ್ರೆಂಟ್. ಬಟ್ ಇಷ್ಟ ಹಾಕುವಾಗ ನಾನು ಅಂದ್ಕೊಂಡೆ ತುಂಬ ಓವರ್ ಪವರ್ ಆಗುತ್ತೆ ಸಬ್ಬಸಿಗೆ ಸೊಪ್ಪಿದ್ದು ಘಾಟು ಅಂತ. ಬಟ್ ಚೆನ್ನಾಗಿದೆ. ಏನೇ ಇರಲಿ ಅದು ಒಳ್ಳೆ ಪರಿಮಳ, ಒಳ್ಳೆ ಇದು ಟೇಸ್ಟ್ ಕೊಡುತ್ತೆ ಆ್ಯಂಡ್ ಹೆಲ್ತ್ಗೆ ತುಂಬ ಬೆನಿಫಿಷಿಯಲ್. ಹಾಗಾಗಿ ಹೆಚ್ಚಿಗೆ ತಿಂದರೂ ತೊಂದರೆ ಇಲ್ಲ. ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾರು ಜೊತೆಗೆ ಇದೊಂದು ಇದ್ದರೆ ಸಾಕು. ಆ್ಯಂಡ್ ಇದಕ್ಕೆ ಇನ್ನೊಂದು ಆ್ಯಡ್ ಆನ್ ಆಗಲೇ ಹೇಳಿದಾಗೆ ಎಗ್ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. awesome. ಇದು ಟೇಸ್ಟ್ ನೋಡೋಣ. ಬಿಸಿ ಇರುವಾಗಲೇ ತಿನ್ನಬೇಕು. ಕರೆಕ್ಟಾಗಿ ಬೆಂದಿದೆ. ನೀವು ಬೇಗ ಬೇಗ ತೆಗಿವಾಗ ಬೆಂದಿದೆಯಾ ಇಲ್ವಾ ಅಂತ ಅಂದ್ಕೊಂಡೆ. ಪರ್ಫೆಕ್ಟ್ಲಿ ಕುಕ್ಡ್. ನೋಡಿ ನೀವು ಏನೇ ಹೇಳಿ ಒಂದೊಂದು ತಿಂತಾ ಇದ್ರೆ ತಿನ್ಸುತ್ತೆ ಅದು. ಹೌದು, ಮಳೆಗಾಲದ್ದು ಬೆಸ್ಟ್ ಒಂದು ಸ್ನ್ಯಾಕ್ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ಒಂಥರ ಡಿಫ್ರೆಂಟ್, ಯೂಶ್ವಲ್ ಇದು ಪೋಡಿಗಿಂತ ಸ್ವಲ್ಪ ಡಿಫ್ರೆಂಟ್. ಬಟರ್ ಹಾಕಿದೆ, ಅದು ಹಾಕಿದ್ರಿ, ಅದರಿಂದಾಗಿ ಸ್ವಲ್ಪ ಡಿಫ್ರೆಂಟಾಗಿ ಒಂಥರ ಟೇಸ್ಟ್ ಬರ್ತಾ ಇದೆ. ಒಂಥರ ಅದೇ ಸಾಫ್ಟ್, ಬಟರ್ ಹಾಕಿ ಇನ್ನೂ ಸಾಫ್ಟ್ನೆಸ್. ಆಸಮ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ ರೆಸಿಪೀಸ್ ಆ್ಯಂಡ್ ಹೆಲ್ದಿ ರೆಸಿಪಿ. ಸೊ ಇದು ಸ್ವಲ್ಪ ಆಯಿಲಿ ಅಂತ ಅನಿಸಿದ್ರು, ಬಟ್ ತೊಂದರೆ ಇಲ್ಲ. ಈ ಮಳೆಗಾಲಕ್ಕೆ ಆಯಿಲ್ ಬೇಕು. ಡೈಲಿ ತಿನ್ನಬಾರ್ದು, 2 ದಿವಸಕ್ಕೆ. ಎಸ್, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೇಡಮ್. ಇಂಥ ಒಳ್ಳೆ ಬಿಸಿ ಬಿಸಿಯಾಗಿ ರುಚಿಕರವಾದಂಥ ಅಡುಗೆ, ಅದರಲ್ಲೂ ಕೂಡ ಮಧ್ಯಾಹ್ನದ ಊಟದ ಟೈಮ್ಗೆ ನೀವು ಹೇಳ್ಕೊಟ್ಟಿದ್ದೀರಿ. ತುಂಬ ಟೇಸ್ಟಿಯಾಗಿದೆ. ನಾನು ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಸಂತೋಷ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸೊ ಅನ್ನ ಒಂದು ಇದ್ದರೆ ಸಾಲದು, ಅದ್ರ ಜೊತೆಗೆ ಮಸಾಲಾಸ್ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡಬೇಕಂದ್ರೆ ಬೆಸ್ಟ್ ಮಸಾಲ ಅಂದರೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಮಧ್ಯಾಹ್ನದ ಊಟಕ್ಕೆ ಸೂಪರ್ಬ್ ಆಗಿರುವಂಥ ಪಲ್ಯ ಹಾಗೂ ಪೋಡಿ ಇದೆರಡೂ ಇದ್ದರೆ ಬರೀ ಅನ್ನ ಸಾರು ಮಾಡೋದೊಂದೇ ಕೆಲಸ. ಈ ಥರದ್ದು ರೆಸಿಪಿ ಇದ್ರಂತೂ ಸೂಪರಾಗಿ ಊಟ ಸೇರುತ್ತೆ. ಅದರಲ್ಲೂ ಕೂಡ ಬಿಸಿ ಬಿಸಿ ಆಗಿರುವಾಗ ಅಂತೂ ಆಸಮ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.